ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಒಂದು ಗಾದೆ ಕೇಳಿದೆ ನಾನು. ಆ ರೀತಿಯಲ್ಲಿ ಇವತ್ತು ಸಾಮರಸ್ಯದ ನಡಿಗೆ ಅನ್ನುವಂಥದ್ದನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆಯಿಂದ ಹತ್ಯೆಗಳು ನಡೀತಾ ಇದ್ದಾವೆ, ರಾಜ್ಯದಲ್ಲಿ ಗಲಭೆಗಳು ಪ್ರಾರಂಭ ಆಗಿದೆ, ಜನರಲ್ಲಿ ವಿಶ್ವಾಸಗಳ ಕೊರತೆ ಆಗಿದೆ. ಆ ಸಂದರ್ಭದಲ್ಲಿ ಸಾಮರಸ್ಯದ ನಡಿಗೆ ಅದೇ ಸರ್ಕಾರದ ಸಚಿವರು ನಡೆಸ್ತಾ ಇದ್ದಾರೆ ಹೇಳಿದ್ರೆ ಸರ್ಕಾರ ನಡೆಸುವುದಕ್ಕೆ ವಿಫಲರಾಗಿದ್ದೇವೆ ಅನ್ನುವಂಥದ್ದನ್ನು ಸಮಾಜಕ್ಕೆ ತೋರಿಸಿಕೊಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಸಾಮರಸ್ಯದ ನಡಿಗೆ, ಈ ಜಿಲ್ಲೆಯ ಸಾಮರಸ್ಯವನ್ನು ರಕ್ಷಣೆ ಮಾಡಬೇಕಾದ ಯಾರ ಜವಾಬ್ದಾರಿ? ಅಥವಾ ಈ ಜಿಲ್ಲೆಯಲ್ಲಿ ಗಲಭೆಗಳು ಪ್ರಾರಂಭ ಆದಾಗ ಎಲ್ಲಾ ಮತಸ್ಥರನ್ನು ಕಳೆದು ಶಾಂತಿಯುತವಾಗಿ ವ್ಯವಹಾರ ನಡೆಸಬೇಕಾದವರ ಜವಾಬ್ದಾರಿ ಯಾರು? ಈ ಜಿಲ್ಲೆಯಲ್ಲಿ ಗಲಭೆಗಳಾದಾಗ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಕಠೋರವಾಗಿರ್ತಕ್ಕಂಥ ಕಾನೂನು ಕ್ರಮ ತಗೊಳ್ಬೇಕಾದ ಯಾರ ಜವಾಬ್ದಾರಿ? ಆ ಜವಾಬ್ದಾರಿಯ ಮರಳು ಇವತ್ತು ಸಚಿವರನ್ನ ಕಾಡಿದೆ. ಹಾಗಾಗಿ ಸಚಿವರು ತನ್ನ ಅಧಿಕಾರ ನಡೆಸಲಿಕ್ಕೆ ಆಗದೇ ಇರುವಾಗ ಅವರ ವೈಫಲ್ಯವನ್ನ, ಆಡಳಿತದ ವೈಫಲ್ಯವನ್ನ, ಜಿಲ್ಲೆಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವೈಫಲ್ಯವನ್ನ ಮುಚ್ಚಿ ಹಾಕುವುದಕ್ಕೋಸ್ಕರ ಪಾದಯಾತ್ರೆಯ ನಾಟಕ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಅವರು ತೀರ್ಥಯಾತ್ರೆ ಹೋಗುವುದು ಒಳ್ಳೆಯದಿತ್ತು, ಪುಣ್ಯ ಆದರೂ ಬರ್ತಿತ್ತು. ಯಾವಾಗ ಈಗಿರುವ ಉಸ್ತುವಾರಿ ಸಚಿವರು ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿದ್ದಾರೆ, ಆ ಎಲ್ಲ ಸಂದರ್ಭಗಳಲ್ಲಿ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಗೋಮುಖಗಳಾಗಿದ್ದಾವೆ, ಅತಿ ಹೆಚ್ಚು ಹತ್ಯೆಗಳನ್ನಾಗಿದ್ದಾವೆ. ನೀವು ಒಂದ್ಸರಿ ಅಂಕಿಅಂಶಗಳನ್ನು ತೆಗೆದು 5 ವರ್ಷ ನಮ್ಮ ಆಳ್ವಿಕೆ ಇತ್ತು. ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಣ್ಣ ಗಲಭೆಗಳಾಗಿರುವಾಗಿದೆ. ಆದರೆ ಅದನ್ನು ನಿಯಂತ್ರಣ ಮಾಡಿದ ಕಾರಣಕ್ಕೋಸ್ಕರ ಮುಂದಿನ 5 ವರ್ಷ ನಮ್ಮ ಸರ್ಕಾರ ಇದ್ದಾಗ ಈ ಜಿಲ್ಲೆಯಲ್ಲಿ ಗೋಮುಖಗಳಾಗಲಿಲ್ಲ ಹೇಳಿದೆ. ಜಿಲ್ಲೆಯ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಸಚಿವರ ಬೇಜವಾಬ್ದಾರಿಯಿಂದ ಇಲ್ಲಿ ಗಲಭೆಗಳಾಗ್ತವೆ. ಆಡಳಿತವನ್ನು ನಡೆಸಲಿಕ್ಕೆ ಅಸಾಧ್ಯ ಆಗಿರುವುದರಿಂದ ಈ ಜಿಲ್ಲೆಯಲ್ಲಿ ಗಲಭೆಗಳಾಗ್ತವೆ. ಹಾಗಾಗಿ ಇವತ್ತು ಪಾದಯಾತ್ರೆಯ ನಾಟಕವನ್ನು ಮಾಡಿ ನನಗೆ ಅನ್ನಿಸ್ತದೆ ಇದು ಕಾಂಗ್ರೆಸ್ಸಿನ ಭಯದ ವಾತಾವರಣವನ್ನು ಸೃಷ್ಟಿಸಿದೆ. ಅವರ ಮಾನಸಿಕತೆಯಲ್ಲಿ ಭಯ ಇದೆ. ಯಾಕೆ? ಮುಂದಿನ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುದ್ಧಿ ಅನ್ನುವಂಥದ್ದು ಅನಿಸಿದರ ಪರಿಣಾಮ ಜನರ ಮನಸ್ಸನ್ನ ಬೇರೆ ಕಡೆಗೆ ಸೆಳೆಯುವುದಕ್ಕೆ ಇದೊಂದು ನಾಟಕ. ಒಬ್ಬ ಉಸ್ತುವಾರಿ ಸಚಿವರಿಗೆ ಇಡೀ ಜಿಲ್ಲೆಯ ಸಾಮರಸ್ಯದ ಅವಶ್ಯಕತೆ ಇದೆಯೋ, ಜವಾಬ್ದಾರಿಯುತ ಸಚಿವರು ಹೌದು ಅಂತಾದರೆ ಅವರು ಮಂಗಳೂರಿನಿಂದ ಸಂಪಾಜೆವರೆಗೆ ಪಾದಯಾತ್ರೆ ಮಾಡಬೇಕಿತ್ತು, ಅಥವಾ ಸಂಪಾಜೆಯಿಂದ ಮಂಗಳೂರುವರೆಗೆ ಪಾದಯಾತ್ರೆ ಮಾಡಬೇಕು. ಮಂಗಳೂರಿಂದ ಮಾಣಿಯವರೆಗೆ ಮಾಡಿದರೆ ಬಂಟ್ವಾಳ ಕ್ಷೇತ್ರಕ್ಕೆ ಸೀಮಿತವಾಗಿ ಸಾಮರಸ್ಯದ ನಡಿಗೆ ಮಾಡಿದ್ದಾರೆ ಅಂದರೆ ಬಂಟ್ವಾಳದಲ್ಲಿ ಸಾಮರಸ್ಯ ಕೇಳಿದೆ ಒಬ್ಬ ಸಚಿವನ ಕ್ಷೇತ್ರದಲ್ಲಿ ಅಂತ ಹೇಳುವಂಥದ್ದು ನಾವು ಒಪ್ಪಿಕೊಂಡಾಗ ಪಾದಯಾತ್ರೆಯಲ್ಲಿ ಇವ್ರ ಜೊತೆ ಕೈ ಜೋಡಿಸುವವರು ಯಾರು? ಕೇರಳದಲ್ಲಿ ಅತಿ ಹೆಚ್ಚು ಕೊಲೆಗಡಕತನ ರಾಜಕಾರಣ ಮಾಡಿ ಈ ಜಿಲ್ಲೆಯಲ್ಲಿ ಇರಲಿಲ್ಲ. ಇವತ್ತಿನವರೆಗೆ ಈ ಜಿಲ್ಲೆಯಲ್ಲಿ ಎಲ್ಲಿಯೂ ಗೂಂಡಾಗಿರಿಯ ರಾಜಕಾರಣ ಇಲ್ಲ. ಯಾವುದೇ ಪಾರ್ಟಿ ಮಾಡಲಿಲ್ಲ, ನಾನು ಅಂದ್ಕೊಳ್ತೇನೆ. ಕೊಲೆಗಡಕ ರಾಜಕಾರಣ ಮಾಡಲಿಲ್ಲ ನಾವು. ಆದರೆ ಅತಿ ಹೆಚ್ಚು ಕಾಂಗ್ರೆಸ್ನ ಕಾರ್ಯಕರ್ತರನ್ನು ಕೊಂದ, ಅತಿ ಹೆಚ್ಚು ಬಿಜೆಪಿಯ ಕಾರ್ಯಕರ್ತರನ್ನು ಕೊಂದ, ಅತಿ ಹೆಚ್ಚು ಮುಸ್ಲಿಂ ಲೀಗಿನ ಕಾರ್ಯಕರ್ತರನ್ನು ಕೊಂದ. ದ್ವೇಷದ ರಾಜಕಾರಣವನ್ನು ಮಾಡುವಂತ ಸಿಪಿಎಂ ಪಾರ್ಟಿಯನ್ನು ಒಟ್ಟಿಗೆ ಮಾಡ್ತೀರಿ ಹೇಳಿದ್ರೆ ನೀವು ಕೇರಳದ ರಾಜಕೀಯ ಸಂಸ್ಕೃತಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ತರ್ತಾ ಇದ್ದೀರಿ. ಇದರ ಅರ್ಥ